ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಮಾನಂದಕ್ಕೆ, ಅರ್ಥಶಾಸ್ತ್ರ ಉಪನ್ಯಾಸಕ, ಸರಕಾರಿ ಪದವಿ ಪೂರ್ವ ಕಾಲೇಜು ಕಾರ್ನಾಡು ಮುಲ್ಕಿ. ಇವತ್ತು ನಾನು ಪಾಪಸ್ಕಳ್ಳಿ PVC ಪೈಪ್ ಹೂದಾನಿಯನ್ನು ತಯಾರಿಸುವಂಥ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನನ್ನ ಬಳಿಯಲ್ಲಿ 4.25 ಇಂಚು ಅಳತೆಯ ಒಂದು PVC ಪೈಪ್ ಇದೆ. PVC ಪೈಪನ್ನು ತಗೊಳ್ಬೋದು ಅಥವಾ ರಟ್ಟಿನ ಪೈಪನ್ನು ತಗೊಳ್ಬೋದು. ಹಾರ್ಡ್ವೇರ್ ಶಾಪಲ್ಲಿ ಇದು ಸುಲಭವಾಗಿ ದೊರೆಯುತ್ತದೆ. ಇದರ ಜೊತೆಗೆ 3/4 ಇಂಚಿ ಅಳತೆಯ ಒಂದು ಬೆಂಡನ್ನು ತೆಗೆದುಕೊಂಡಿದ್ದೇನೆ ನಾನು. ಇಂತಹ ಸಾಕಷ್ಟು ಬೆಂಡುಗಳು ಇಲ್ಲಿ ಬೇಕಾಗುತ್ತೆ. ಮೊದಲಿಗೆ ಈ ಒಂದು ಸೋಲ್ಡ್ರಿಂಗ್ ಮಿಷಿನ್ನ ಸಹಾಯದಿಂದ ಇಲ್ಲಿ ಇರುವಂತಹ ಬೆಂಡಿನ ಅಳತೆಯಷ್ಟು ಗಾತ್ರದ ರಂಧ್ರವನ್ನು ನೀವು ಅಲ್ಲಲ್ಲಿ ಈ PVC ಪೈಪ್ನಲ್ಲಿ ಕೊರೆಯಬೇಕಾಗುತ್ತೆ ಅಥವಾ ತೆಗೆಯಬೇಕಾಗುತ್ತೆ. ಇದಾದ ನಂತರ ಈ ಬೆಂಡನ್ನು ಆ ರಂಧ್ರಕ್ಕೆ ಸರಿ ಹೊಂದುವ ಹಾಗೆ ಗ್ಲೂ ಗನ್ನನ್ನು ಬಳಕೆ ಮಾಡಿಕೊಂಡು ಆ ಬೆಂಡನ್ನು ರಂಧ್ರಗಳಿಗೆ ಸರಿ ಹೊಂದುವಂತೆ ಅದನ್ನು ಭದ್ರವಾಗಿ ಅಂಟಿಸಬೇಕಾಗುತ್ತೆ. ಇದಾದ ಬಳಿಕ ಇಡೀ ಬೆಂಡ್ ಮತ್ತು ಪೈಪನ್ನು ಸೇರಿಸಿಕೊಂಡು ನೀವು ಇಲ್ಲಿ ಹಸಿರು ಬಣ್ಣವನ್ನು ಇದಕ್ಕೆ ಬಳಿಯಬೇಕಾಗುತ್ತೆ. ಈ ಬಣ್ಣ ಬಳಿದ ನಂತರ ಬಣ್ಣ ಒಣಗಲಿಕ್ಕೆ ಸಮವಕಾಶವನ್ನು ನೀಡಿ ನಂತರ ನೀವು ಇಲ್ಲಿ ಹೀಗೆ ಬೇರೆ ಬೇರೆ ಹೂಗಳನ್ನು ಈ ಬೆಂಡಿನ ರಂಧ್ರಕ್ಕೆ ಸೇರಿಸಿಕೊಂಡು ಅಲಂಕರಿಸಬಹುದಾಗಿದೆ. ಹಾಗಾಗಿ ನಾವು ಈ ಸುಲಭವಾಗಿ PVC ಪೈಪ್ನಲ್ಲಿ ಮನೆಯಲ್ಲಿ ಪಾಪಸ್ಕಳ್ಳಿ ಹೂದಾನಿಯನ್ನು ಈ ರೀತಿಯಲ್ಲಿ ತಯಾರಿಸಬಹುದು. ನಮಸ್ಕಾರ.